ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಕುಲಶೇಖರ ಮಂಗಳೂರು ನಂದಿನಿ ಪನ್ನೀರ್ ಕುಕ್ಕರಿ ಶೋ ಇನ್ನೇನು ಕೆಲವೇ ಹೊತ್ತಲ್ಲಿ ಇಲ್ಲಿ ಆರಂಭ ಆಗುತ್ತೆ. ಈಗಾಗಲೇ ಆರಂಭ ಆಗಿದೆ. ನಾವೆಲ್ಲರೂ ಕೇಳಿದ್ದೇವೆ ನಂದಿನಿ ಕುಲಶೇಖರದಲ್ಲಿ ನಂದಿನಿ ಪ್ರಾಡಕ್ಟ್ಸ್ ಯಾವ ಥರ ಬರುತ್ತೆ ಅಂತ. ಅತ್ಯುತ್ತಮವಾದ ಗುಣಮಟ್ಟ, ಕ್ವಾಲಿಟಿ, ಕ್ವಾಂಟಿಟಿ ಇದ್ಯಾವುದರಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸನ್ನೇ ಮಾಡಿದಂತಹ ಒಂದು ಅತ್ಯುನ್ನತವಾದ ಸಂಸ್ಥೆ ಅಂದರೆ ಅದು ನಮ್ಮ ಮಂಗಳೂರಿನ ಕುಲಶೇಖರದಲ್ಲಿರುವಂತಹ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತದ ಒಂದು ಸಂಸ್ಥೆ ಅಂತ ಹೇಳ್ಬೋದು, ಘಟಕ ಅಂತ ಕೂಡ ಹೇಳ್ಬೋದು. ಇವತ್ತು ಈ ವೇದಿಕೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಂದಿನಿ ಪನ್ನೀರ್ ಈ ಮೂಲಕ ಯಾವೆಲ್ಲ ರೆಸಿಪಿನ ಮಾಡ್ಬೋದು. ನಮ್ಗೆಲ್ರಿಗೂ ಗೊತ್ತಿದೆ ಪನ್ನೀರ್ ಅಂದಾಗ ಇದರಲ್ಲಿ ಸಾಕಷ್ಟು ರೆಸಿಪಿಗಳನ್ನ ಮಾಡ್ಬೋದು, ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಂದಿನಿ ಬಗ್ಗೆ ಸ್ವಲ್ಪ ಹೇಳ್ತೇನೆ, ಯಾಕಂದ್ರೆ ಸಾಕಷ್ಟು ರುಚಿಗಳನ್ನ ನಾವು ನೋಡಿರ್ತೇವೆ. ಇವಾಗ ಬಿಡಿ ಎಲ್ಲರೂ ಕೂಡ ಹೋಟೆಲ್ ಫುಡ್ಗಳನ್ನ ಪ್ರಿಫರ್ ಮಾಡ್ತಾ ಇರ್ತೇವೆ. ಅದರಲ್ಲೂ ಕೂಡ ಹೋಟೆಲಿಗೆ ಹೋದಾಗ ನಮಗೆ ಮಂಚೂರಿ ಬೇಕು ಅಥವಾ ಗ್ರೇವಿ ಬೇಕು, ಕಡಾಯಿ ಬೇಕು, ಪನ್ನೀರ್ ಮಸಾಲ ಬೇಕು, ಈ ಥರ ಒಂದಲ್ಲ ಒಂದು ಆಪ್ಷನ್ಸ್ಗಳು ನಮ್ಮಲ್ಲಿ ಇದ್ದೇ ಇರ್ತವೆ. ರೋಟಿಗಾಗಿರಲಿ ಇನ್ನು ಯಾವುದೇ ರೀತಿಯ ತಿನಿಸುಗಳ ಆಯ್ಕೆಯಲ್ಲಿ ನಾವು ಪನ್ನೀರ್ ಐಟಮ್ಗಳನ್ನು ಆದಷ್ಟು ಪ್ರಿಫರ್ ಮಾಡ್ತೇವೆ, ಮೇಯ್ನ್ ಆಗಿ ವೆಜಿಟೇರಿಯನ್ಸ್. ವೇದಿಕೆಯಲ್ಲಿ ಈಗ ಆಲ್ರೆಡಿ ನಾನು ಹೇಳಿದ ಹಾಗೆ ಗರಿ ಆಗಿರುವಂತಹ ತಿನಿಸುಗಳು ತಯಾರಾಗ್ತಾ ಇದೆ. ನಾವೆಲ್ಲರೂ ಕೂಡ ಕಾತರತೆಯಿಂದ ಕಾಯ್ತಾ ಇದ್ದೀವಿ ಕೂಡ, ಏನಪ್ಪಾ ಹೇಗೆ ಮಾಡ್ತಾರೆ ಇವರು. ನಂದಿನಿ ಪನ್ನೀರ್ ಮಂಚೂರಿ ಆಗಿರ್ಬೋದು, ನಂದಿನಿ ಪನ್ನೀರ್ ಗ್ರೇವಿ ಆಗಿರ್ಬೋದು, ನಂದಿನಿ ಪನ್ನೀರ್ ಪೆಪ್ಪರ್ ಆಗಿರ್ಬೋದು, ನಂದಿನಿ ಪನ್ನೀರ್ ಗೀ ರೋಸ್ಟ್ ಆಗಿರ್ಬೋದು, ಹೀಗೆ ಸಾಕಷ್ಟು ರೆಸಿಪಿಗಳನ್ನ ಮಾಡ್ತಾರೆ. ಈಗ ಮೊದಲಿಗೆ ನಮ್ಮ ಜೊತೆ ಮಾಡೋಗಿರುವಂಥದ್ದು ನಂದಿನಿ ಪನ್ನೀರ್ ಮಂಚೂರಿ. ಬನ್ನಿ ಯಾವ ಥರ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲರೂ ನೋಡ್ಕೊಂಡು ಬರೋಣ. ಶುದ್ಧ ನಂದಿನಿ ಪನ್ನೀರ್ ಪ್ಯಾಕೆಟ್ ಇದು, ಪರಿಶುದ್ಧವಾಗಿರುವಂಥದ್ದು, ಅದೇ ರೀತಿ ತುಂಬ ಅತ್ಯುತ್ತಮ ಗುಣಮಟ್ಟವನ್ನು ಕೂಡ ಹೊಂದಿಕೊಂಡಿರುವಂಥದ್ದು ನಂದಿನಿ ಪನ್ನೀರ್ ಇದು. ನೋಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ಅದೇ ರೀತಿ ನಂದಿನಿ ಪನ್ನೀರ್ ಮಂಚೂರಿ ಈಗ ತಯಾರಾಗ್ತಾ ಇರೋ ಅಂಥದ್ದು. ವೀಕ್ಷಕರೇ ನೋಡ್ತಾ ಇರ್ಬೋದು ನಂದಿನಿ ಪನ್ನೀರ್ ಮಂಚೂರಿ ಮಾಡೋ ಕ್ರಮಗಳು ಹೇಗೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಮತ್ತೆ ನೀವು ಕೂಡ ನಂದಿನಿ ಪನ್ನೀರನ್ನು ಚೂಸ್ ಮಾಡಿಕೊಂಡು ಮನೆಗೆ ಹೋಗಿ ನೀವು ಪ್ರಿಪೇರ್ ಮಾಡೋ ಥರ ಕಾಯ್ತಾ ಇರಬೇಕಾಗುತ್ತೆ, ತುಂಬ ರುಚಿಕರ ಆಗಿರುವಂಥದ್ದು. ಅದಕ್ಕೋಸ್ಕರ ಈಗ ನಂದಿನಿ ಪನ್ನೀರ್ ಮಂಚೂರಿ ಮಾಡೋದು ಹೇಗೆ ಅಂತ ನಾವೆಲ್ಲರೂ ಕೂಡ ನೋಡೋಣ. ಮೈದಾ ಉಪ್ಪನ್ನ ಬೆರೆಸ್ಕೊಂಡು ನಂದಿನಿ ಪನ್ನೀರನ್ನ ಅದರಲ್ಲಿ ಹಾಕೊಂಡು ಅದ್ಕೊಂಡು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಅದನ್ನ ಹುರಿಬೇಕಾಗುತ್ತೆ, ಕಾದ ಎಣ್ಣೆಯಲ್ಲಿ ಹುರಿಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನ ಹುರಿತಾರೆ. ಈ ತರ ಆದ ಬಳಿಕ ಮುಂದಿನ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲರೂ ವೆಯ್ಟ್ ಮಾಡ್ಕೊಂಡಿರಿ ಯಾವ ರೀತಿ ಇರ್ಬೋದು ಪನ್ನೀರ್ ಮಂಚೂರಿ ಮಾಡೋದು ಅಂತ. ಹೀಗೆ ಒಂದ್ ಬದಿಲಿ ಪನ್ನೀರನ್ನು ನಾವು ಯಾವ ರೀತಿ ಎಣ್ಣೆಯಲ್ಲಿ ಕರಿತಾ ಇರ್ತೇವೋ ಅದೇ ರೀತಿ ಪಕ್ಕದಲ್ಲೇ ಅಟ್ ಅ ಟೈಮ್ ನಾವು ಕೆಲಸನ ಮಾಡ್ತಾ ಇರ್ಬೋದಾಗುತ್ತೆ. ಸೊ ಪಕ್ಕದಲ್ಲೇ ಒಂದು ಬಾಣಲೆಯನ್ನು ಇಡಿ, ಅದರಲ್ಲಿ ಎಣ್ಣೆಯನ್ನು ಹಾಕ್ತಾ ಇರಿ. ಸೊ ಎಣ್ಣೆ ಕಾದ ಬಳಿಕ ಆ ಎಣ್ಣೆಗೆ ತುಪ್ಪನೂ ಹಾಕ್ಬೋದು, ನೀವು ಎಣ್ಣೆನೂ ಯೂಸ್ ಮಾಡ್ಕೋಬೋದು, ಆಪ್ಷನ್ ನಿಮಗೆ ಬಿಟ್ಟಿರೋದಾಗುತ್ತೆ. ತುಪ್ಪ ಇಟ್ಸ್ ಮೋರ್ ಬೆಟರ್ ಅನ್ಸುತ್ತೆ ಎಣ್ಣೆಗಿಂತ. ಸೊ ಎಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕಾಯಿ ಮೆಣಸನ್ನ ಹಾಕಿ ಹುರ್ಕೊಳ್ಬೇಕಾಗುತ್ತೆ. ಸೊ ಗೋಲ್ಡನ್ ಬ್ರೌನ್ ಬರೋ ತನಕ ಇದೆಲ್ಲ ಕೂಡ ಹಾಗೆ ಬೆಳ್ಳುಳ್ಳಿ, ಕಾಯಿ ಮೆಣಸು, ಶುಂಠಿ ಎಲ್ಲನೂ ಕಟ್ ಮಾಡೋದು ಹೆಂಗಂದ್ರೆ ತುಂಬ ದೊಡ್ಡ ಸೈಜಿಗೆ, ಮೀಡಿಯಂ ಸೈಜಿಗೆ ಕಟ್ ಮಾಡ್ಕೊಳ್ಳೋ ಬದಲು ಪುಟಾಣಿಯಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ನಮಗೆ ಸಿಗುತ್ತೆ ಅನ್ಸುತ್ತೆ. ಆ್ಯಂಡ್ ನೋಡೋಕ್ಕೂ ಅಷ್ಟೇ ತುಂಬ ಕ್ಲಿಯರ್ಫುಲ್ ಆಗಿರುತ್ತೆ. ಹಾಗಾಗಿ ನಾವು ಆದಷ್ಟು ಕಟ್ ಮಾಡೋವಾಗ ಕೂಡ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿದ್ರೆ ತುಂಬ ಬೆಟರ್ ಆಪ್ಷನ್ ಅದು. ಎಣ್ಣೆ ಅಥವಾ ಕಾದ ತುಪ್ಪಕ್ಕೆ ಸರ್ ತಾವು ತುಪ್ಪ ಯೂಸ್ ಮಾಡಿದ್ದೀರಾ? ಓಕೆ, ರಿಫೈನ್ಡ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಮಂಚೂರಿಗೆ. ಸೊ ರಿಫೈನ್ಡ್ ಆಯಿಲ್ ಕಾದ ಬಳಿಕ ಇದಕ್ಕೆ ಮೆಣಸಿನಕಾಯಿ ಹಾಕಿದ್ದಾರೆ, ಅದೇ ರೀತಿ ಶುಂಠಿ ಹಾಕಿದ್ದಾರೆ, ಬೆಳ್ಳುಳ್ಳಿ ಹಾಕಿದ್ದಾರೆ. ಇವುಗಳೆಲ್ಲವನ್ನ ಫ್ರೈ ಮಾಡ್ತಾ ಇದ್ದಾರೆ.
ಸ್ವಲ್ಪ ಕಾದ ಬಳಿಕ ಬೆಂದ ಬಳಿಕ ನಾವು ಅದಕ್ಕೆ ಸಣ್ಣಗೆ ಹೆಚ್ಚಿಕೊಂಡಂತಹ ಈರುಳ್ಳಿಯನ್ನು ಹಾಕ್ಬೋದು. ಯೂಶ್ವಲಿ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಅನ್ನುವಂತಹ ಒಂದು ವಿಚಾರ. ಹಾಗಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಒಂದ್ ಕಡೆ ನಾನು ನೋಡ್ತಾ ಇದ್ದೇನೆ. ಆಕ್ಚುಲಿ ಒಂದ್ ಕಡೆ ನಂದಿನಿ ಪನ್ನೀರ್ ಇದರ ಒಂದು ಇದು ರೆಡಿ ಆಗ್ತಾ ಇದೆ. ಈ ಕಡೆಯಿಂದ ಇನ್ನೊಂದು ಮಿಕ್ಸ್ಚರ್ ಗ್ರೇವಿಗೋಸ್ಕರ ಪ್ರಿಪೇರ್ ಆಗ್ತಾ ಇರುವಂತಹ ಮಿಕ್ಸ್ಚರ್ ಆಗ್ತದೆ. ಅದಕ್ಕೆ ನೀರನ್ನ ಅಪ್ಲೈ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಕೂಡ ಒಟ್ಟಾಗಿ ಇವಾಗ ಮಿಕ್ಸ್ಚರ್ ಆದ್ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಬೇಕಾಗುತ್ತೆ. ನೆಕ್ಸ್ಟ್ ವೈಟ್ ಪೆಪ್ಪರ್ ಅನ್ನ ಹಾಕ್ತಾ ಇದ್ದಾರೆ. ಎಲ್ಲ ಮಿಕ್ಸ್ಚರ್ ಆದ್ಮೇಲೆ ಸರ್ ಇವಾಗ ಬ್ಲ್ಯಾಕ್ ಪೆಪ್ಪರ್, ಓಕೆ ವೈಟ್ ಪೆಪ್ಪರ್ ಅಂಡ್ ಬ್ಲ್ಯಾಕ್ ಪೆಪ್ಪರ್ ಎರಡು ಕೂಡ ಹಾಕಿದ್ದಾರೆ. ಸೊ ಟೇಸ್ಟ್ ಇನ್ನೂ ಕೂಡ ಜಾಸ್ತಿನೇ ಇರುತ್ತೆ. ಹಾಗಾಗಿ ಈ ಪೆಪ್ಪರ್ ಎಲ್ಲ ಹಾಕಿದ ತಕ್ಷಣ ಯಾವುದೇ ಫುಡ್ ರೆಸಿಪಿ ಆಗಲಿ ತುಂಬಾನೇ ಟೇಸ್ಟಿಯಾಗಿ ಬರುವಂಥದ್ದು. ಹಾಗಾಗಿ ಇಲ್ಲಿ ಪೆಪ್ಪರ್ ಯೂಸ್ ಮಾಡ್ತಾ ಇದ್ದಾರೆ ಕೂಡ. ಗ್ರೇವಿ ರೆಡಿ ಆಗ್ತಾ ಇದೆ. ಈಗ ತಯಾರಾಗಿರುವಂತಹ ಮಿಶ್ರಣ ಏನು ನಾವು ಸೆಕೆಂಡ್ ಸ್ಟೆಪ್ ಪ್ರೋಸೆಸ್ ಅಲ್ಲಿ ಮಿಶ್ರಣವನ್ನ ತಯಾರು ಮಾಡ್ಕೊಂಡಿದ್ದೇವೋ ಸಾಸ್ ಈರುಳ್ಳಿ ಎಲ್ಲ ಹಾಕೊಂಡು ಅದಕ್ಕೆ ನಾವು ಇನ್ನೊಂದು ಕಡೆ ತಯಾರು ಮಾಡ್ಕೊಂಡಿಟ್ಟಿರುವಂತಹ ಮೇನ್ಲಿ ನಂದಿನಿ ಪನ್ನೀರ್ ಇದನ್ನ ನಾವು ಆಡ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನಾವು ಈ ಗ್ರೇವಿಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಕಂಬೈನ್ ಮಾಡಿ ಇವಾಗ ರುಚಿಯಾಗಿರುವಂತಹ ನಂದಿನಿ ಪನ್ನೀರ್ ಮಂಚೂರಿ ತಯಾರಾಗುತ್ತೆ ವೇದಿಕೆ ಮೇಲೆ. ಆನ್ ಸ್ಪಾಟ್ ನಿಮ್ಗೆಲ್ರಿಗೂ ಕೂಡ ಟೇಸ್ಟ್ ಅನ್ನ ನೋಡೋಕೆ, ಸ್ಪೆಷಲಿ ಎಲ್ರಿಗೂ ಕೂಡ ಹೆಲ್ತ್ಗೂ ಕೂಡ ಒಳ್ಳೇದು. ಯಾವುದೇ ರೀತಿಯಲ್ಲಿ ನಾವು ಭಯ ಪಡೋ ಹಾಗಿಲ್ಲ. ಏನಾಗುತ್ತಪ್ಪ ಮುಂದೆ ಇದನ್ನ ತಿಂದ್ರೆ ಅನ್ನುವಂತಹ ಒಂದು ಭಯ ಯಾರಿಗೂ ಆಗೋದಿಲ್ಲ. ಯಾಕೆ ಹೇಳಿ, ನಾವೆಲ್ಲರೂ ಕೂಡ ಆಪ್ಟ್ ಮಾಡ್ಕೊಂಡಿರೋದು ನಂದಿನಿ ಪನ್ನೀರನ್ನ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಕಲಬೆರಕೆ ಮಿಶ್ರಿತ ಆದಂತಹ ಉತ್ಪನ್ನಗಳು ಇಲ್ವೇ ಇಲ್ಲ. ಎಲ್ಲವೂ ಕೂಡ ಪರಿಶುದ್ಧ ಆಗಿರುವಂಥದ್ದು. ಪ್ರಾರಂಭದಲ್ಲೇ ಹೇಳ್ದಂಗೆ ಎಲ್ಲವೂ ಕೂಡ ಪರಿಶುದ್ಧತೆಗೆ ತುಂಬಾನೇ ಪ್ರಿಫರೆನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಬೆಳೆಸ್ಕೊಂಡಿದ್ದೇವೆ ಇವತ್ತು ನಂದಿನಿ ಪನ್ನೀರ್. ಅದೇ ರೀತಿ ಈ ನಂದಿನಿ ಪನ್ನೀರನ್ನ ಬೆಳೆಸ್ಕೊಂಡು ನಾವು ಮಾಡ್ತಾ ಇದ್ದೇವೆ ನಂದಿನಿ ಪನ್ನೀರ್ ಮಂಚೂರಿ. ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು. ನಂದಿನಿ ಪನ್ನೀರ್ ಮಂಚೂರಿ ಅಲ್ವಾ ಸರ್? ಆಲ್ಮೋಸ್ಟ್ ಡನ್ ಆಗಿದೆ ಅಲ್ವಾ? ಎಸ್, ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು ಟೇಸ್ಟ್ ಮಾಡೋ ಅಂತ ಹೊತ್ತು ಎಲ್ರಿಗೂ ಕೂಡ ಎಸ್ ನೋಡ್ತಾ ಇದ್ದೀರಾ ಗರಿ ಗರಿ ಆಗಿರುವಂತಹ ನಂದಿನಿ ಪನ್ನೀರ್ ಮಂಚೂರಿ ಪ್ರಿಪೇರ್ ಆಗಿದೆ. ಸೊ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಂದಿನಿ ಪನ್ನೀರ್ ಮಂಚೂರಿ ತಯಾರಾಗಿರುವಂಥದ್ದು.